ಸೊಲ್ಮೆಲು ನಮ್ಮ ಕುಡ್ಲಾತೊಡು ವಾರ್ತೆಲು ಇತ ವಾರ್ತೆ ದೇವರ ಪುತ್ತೂರು ತಾಲೂಕು ಆಫೀಸ್ ಅಧಿಕಾరులు ಬೋಡಾಬಡ್ಚ ಕೆಲಸ ಮಲ್ಪೇರ ಸರಿಯಾದ ಕೆಲಸ ಮಲ್ಪುಜೇರ್ ಪನ್ಪನ ದೂರು ಸಾಮಾಜಿಕ ಜಾಲತಾಣಡು ಸುದ್ದಿ ಐನ ಬಿರಿಕೆ ಶನಿವಾರ ಶಾಸಕರ ಅಶೋಕ್ ಕುಮಾರ್ ರೈ ಹೊರಡ್ದೊರನೆ ತಾಲೂಕು ಆಫೀಸ್ಗೂ ಹೋದು ಸಂಗತಿ ಪಿಂದೊಂದೆರ ಆಫೀಸ್ ಕೆಲಸ ಸರಿಯಾದ ನಡೆದೊಂದಿತ್ತನೆಂದು ತೆರೆದು ಬೈದಣ. ಪುತ್ತೂರು ತಾಲೂಕದ ಆಫೀಸ್ ಅಧಿಕಾరులు ಸರಿಯಾಯಿನ ಪುರ್ತುಡು ಕೆಲಸಗೂ ಬರ್ಪುಜೆರುಬೊಕ ಬೋಡಿತಿಲೆಕ್ಕ ರಜದೆತೊನೆರು ಪನ್ಪಿನ ಸುದ್ದಿ ಸಾಮಾಜಿಕ ಜಾಲತಾಣಡು ಪರಡೊಂದುಂಡು. ತಾಲೂಕು ಕಚೇರಿಗೆ ಪೋಪಿನ ಜನಮಾನಿಲು ಅಲ್ಪ ಕೆಲಸ ಒಂದೇ ಕಾತದೆ ಉಂಟೊಡಾಪುಂಡು ಕೆಲವು ಸಲ ತಾಲೂಕು ಕಚೇರಿದ ಬಾಕಿಲೆ ದಿಪ್ಪುಜೇರು ಪನ್ಪಿನ ಸುದ್ದಿ ಪುತ್ತೂರ್ದ ಶಾಸಕರು ಅಶೋಕ್ ಕುಮಾರ್ ರೈಕ್ಲನ ಮುಟ್ಟ ಪರಡದು ವಿಷಯ ತೆರಿನ ಶಾಸಕರು ಬೆಂಗಳೂರು ಬತ್ತಿನಾರ ಸೀದಾ ಪುತ್ತೂರ್ದ ತಾಲೂಕು ಕಚೇರಿಗೆ ಭೇಟಿ ಕೊರಿಯರು. ಕಚೇರಿದ ಮಾತಾ ಬೇಲೆದಕ್ಲುನ ಹಾಜರಾತಿ ಪರಿಶೀಲನೆ ಮಲ್ತ್ಯರ 2 ಜನನ ಬಿಡ್ದು ಮಾತಾ ವಿಭಾಗದ ಅಧಿಕಾరులు ಬೇಲೆದಕ್ಲು ಸರಿಯಾಯಿನ ಪುರ್ತುಡು ಬೇಲೆಗೆ ಬರೊಂದಿತ್ತಿನವು ತಿರಿದು ಬೇದಂಡ. ಭೂ ದಾಖಲೆ ವಿಭಾಗದ ಬಾಕಿಲ್ಲ ಜತದಿತ್ತದು ಒವ್ವೇ ತೊಂದರೆ ಇಜ್ಜೆಂದು ತಿರಿದು ಬೈದಂಡ. ಬೇಲೆದಕ್ಲು ಸರಿಯಾದ ಬೇಲೆ ಮಲ್ತೊಂದಿತ್ತಿನವು ತಿರಿದು ಬೈದಂಡ. 2 ಜನ ಬೇಲೆದಕ್ಲು ಸಾರಿಜ್ಜಂದೆ ರಜಟೊಲ್ಲಿರಂದು ಗೊತ್ತಾತಂಡ. ಸರಕಾರಿ ಬೇಲೆದಕ್ಲು ಜನಮಾನಿಲೆ ಕೆಲಸ ಮಲ್ಪರೆ ತತ್ವಾರ ಮಲ್ಪರೆ ಬಲ್ಲಿ ಬುಕ ಪುತ್ತೂರು ತಾಲೂಕು ಕಚೇರಿದ ಬಗ್ಗೆ ಪರಡ್ದಿನ ಸುದ್ದಿ ಸುಳ್ಳು ಸುದ್ದಿ ಎಂದು ಶಾಸಕರು ತಿರಿಪಾದಿರ. ಸ್ಕ್ಯಾನಿಂಗ್ ಮಿಷಿನ್ ಬಂತ ನಿಮಗೆ ಎಕ್ಸ್ಟ್ರಾ ಬಂದಿದೆ ಮಿಷಿನ್ ಬಂದಿದೆ ಸ್ಕ್ಯಾನಿಂಗ್ ಮಿಷಿನ್ ಬಂದಿದೆ ಮಾತ್ರ ಬರಬೇಕಷ್ಟೆ. ಈಗ ವಾಟ್ಸಪ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿದೆ ಈ ಇಲಾಖೆ ಬಂದಾಗಿ 11 ಗಂಟೆಗೂ ಬಂದಿತ್ತು ಇದು ಅಂತ ಎಲ್ಲ ಕರೆಕ್ಟ್ ಟೈಮ್ ಬರ್ತಾರ. ವಿಷಯಗಳಿಗೆ ತೊಂದರೆ ಆಗಿದ್ರೆ ಅವನ್ನೆಲ್ಲ ಅರ್ಜೆಂಟ್ ಆಗಿ ಮೆಮೊ ಇಶ್ಯೂ ಮಾಡಿ. ಈಗ ಯಾರಿಗೆ ಬಿಟ್ಟಿದ್ದಾರೆ ಅವ್ರಿಗೆ ಮೆಮೊ ಇಶ್ಯೂ ಮಾಡಬೇಕು. ಫೋನ್ ಮಾಡಬೇಕು ಇದ್ಯಾರು ಯಾರು ಸೆಕ್ಷನ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಫ್ ಇಲ್ಲ ಯಾರು ಬರೋಲ್ಲ. ಬರ್ತಾ ಇದೆ ಕಂಟೆಸ್ಟ್ ಆಯ್ತು. ಯಾರು ಇನ್ಚಾರ್ಜ್ ಸೂಪರ್ವೈಸರ ನಿಮ್ಗೆ ಯಾರು ಬಾಸ್ ಯಾರು ಔಟ್ಸೋರ್ಸ್ ಬರ್ಬೇಕಲ್ಲ 10 ಗಂಟೆಗೆ. ಯಾರು ಇದ್ಯಾರು ನಮ್ಮ ತಾಲೂಕು ಕಚೇರಿಯಲ್ಲಿ ಒಂದಷ್ಟು ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಇಲ್ಲಿ ಹಾಜರಿರುವುದಿಲ್ಲ ಮತ್ತು ಕೆಲವು ಕೊಠಡಿಗಳು ಬಂದಿಡ್ತವೆ ಅಂತ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ್ದೇನೆ. ಇವತ್ತು ಬೆಳಿಗ್ಗೆ 9:55ಕ್ಕೆ ಇಲ್ಲಿ ಬಂದಿದ್ದೀನಿ. ಒಂದು 2 ಅಧಿಕಾರಿಗಳು ಬಿಟ್ಟರೆ ಬಾಕಿಯವರೆಲ್ಲ ಇಲ್ಲಿ ಇದ್ದಾರೆ. ಅಂಥ ತೊಂದರೆಗಳ ಭೂ ದಾಖಲೆಗಳ ಇಲಾಖೆಗಳ ಕೊಠಡಿ ಬಂದಿದೆ ಅಂತ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಅಂಥದ್ದು ಬಂದೇನು ಆಗಲಿಲ್ಲ. 2 ಜನ ಅಧಿಕಾರಿಗಳು ಮಾತ್ರ ಅಲ್ಲಿ ಚೇರಲ್ಲಿ ಇರಲಿಲ್ಲ. ಬಾಕಿ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಯಾರು ಅಲ್ಲಿ ಇವತ್ತು ರಜೆ ಹಾಕದೆ ಬಂದಿಲ್ಲ ಅವರಿಗೆ ಸೋಕಾಸ್ ನೋಟಿಸ್ ಇಶ್ಯೂ ಮಾಡಲಿಕ್ಕೆ ಅಸಿಸ್ಟೆಂಟ್ ಕಮಿಷನರ್ಗೆ ಹೇಳಿದ್ದೀನಿ. ಮುಂದಿನ ದಿವಸಗಳಲ್ಲಿ ಅವರಿಗೆಲ್ಲ ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಕರೆಕ್ಟ್ 10 ಗಂಟೆಗೆ ಬರಬೇಕು, ಜನರ ಸೇವೆಯನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಅಂಥ ದೊಡ್ಡ ತೊಂದರೆಗಳೇನಿಲ್ಲ. 2 ಜನ ಅಧಿಕಾರಿಗಳು ಅವರು ಹೆಲ್ತ್ ಇಶ್ಯೂ ಇರುವ ಕಾರಣ ಬಂದಿಲ್ಲ ಅಂತ ಅವರು ಹೇಳಿದ್ದಾರೆ. ಅದಕ್ಕೂ ಕೂಡ ಅದನ್ನು ವಿವರಣೆ ತಗೊಂಡು ಅದಕ್ಕೆ ನೋಟಿಸ್ ಇಶ್ಯೂ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಎಲ್ಲರೂ ಕೂಡ ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಮುಂದಿನ ದಿವಸಗಳಲ್ಲಿ ಯಾರು ಬಂದಿಲ್ಲ ಸರಿಯಾದ ಸಮಯಕ್ಕೆ ಅವರ ವಿರುದ್ಧ ಕ್ರಮವನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಕೋಟಿ ಚೆನ್ನಯ್ಯ ಅಧ್ಯಯನ ಗ್ರಂಥ ಬರೆದ ಡಾಕ್ಟರೇಟ್ ಪದವಿ ಪಡೆದಿನಾರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ದುಂಬುದ ಗುರುಕಾರ್ಯರು ಡಾಕ್ಟರ್ ವಾಮನಾನಂದ ಅವರ ಶನಿವಾರ ಕಾಂಡೆ ತೀರಿಯರು. ಅವರಿಗೆ 81 ವರ್ಷ ಪ್ರಾಯ ಆದಿತ್ತಂಡು.
ತುಳುಬೊಕ್ಕ ಕನ್ನಡ ಸಾಹಿತ್ಯ ಲೋಕಗೂ ಮಲ್ಲಮಟ್ಟಡು ಬೆಂದಿನ ಹಿರಿಯ ವಿದ್ವಾಂಸರು ಡಾಕ್ಟರ್ ವಾಮನಾನಂದ ಅವರ ಶನಿವಾರ ಕಾಂಡೆ 81 ವರ್ಷ ಪ್ರಾಯಡು ಉಸಾರಿಜ್ಜಂದೆ ಕರೆದು ಪೋಯರು. ಬಂಟ್ವಾಳ ತಾಲೂಕು ನಂದಾವರ ಗ್ರಾಮದ ರಾದಿತ್ಯನಾರ ಕುಡ್ಲದ ಸೈಂಟ್ ಅಲೋಷಿಯಸ್ ಕಾಲೇಜ್ ಪದವಿ ಮುಗಿತದ. ಕುಡ್ಲದ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯಡು B.Ed ಪದವಿ, ಕರ್ನಾಟಕ ವಿಶ್ವವಿದ್ಯಾನಿಲಯಡು ಕನ್ನಡ ಭಾಷೆಡು ಸ್ನಾತಕೋತ್ತರ ಪದವಿ ಬೊಕ ಅಣ್ಣಾಮಲೈ ವಿಶ್ವವಿದ್ಯಾನಿಲಯಡು M.Ed ಪದವಿ ಕಲ್ತದಿತ್ತರ. ಕುಡ್ಲಾ ವಿಶ್ವವಿದ್ಯಾನಿಲಯಡು B.A ವಿವೇಕರೈ ಮಾರ್ಗದರ್ಶನಡು ಕೋಟಿ ಚೆನ್ನಯ್ಯ ಜಾನಪದೀಯ ಅಧ್ಯಯನ ಮಹಾಪ್ರಬಂಧ ಬರೆದು PhD ಪದವಿ ಪಡೆದಿತ್ತರ. ಮಾಸ್ಟರ್ ಕೆಲಸ ಸುರುಮಲ್ತಿನ ವಾಮನಾನಂದ ಅವರ ಬೆಂಗಳೂರು ಚೆನ್ನೇನಹಳ್ಳಿ ಜನಸೇವಾ ವಿದ್ಯಾಕೇಂದ್ರಡು ಸಹಾಯಕ ಅಧ್ಯಾಪಕರಾದ. ಕುಡ್ಲಡು ಸೈಂಟ್ ಆನ್ಸ್ ಪ್ರೌಢಶಾಲೆಡು ಸಹಾಯಕ ಮಾಸ್ಟರಾದ. ಸೈಂಟ್ ಆನ್ಸ್ ಪೊನ್ನಲಿನ ಶಿಕ್ಷಕ ಶಿಕ್ಷಣ ತರಬೇತಿ ಕಾಲೇಜಡು ಉಪನ್ಯಾಸಕರಾದ. ಕುಡ್ಲಾ ವಿಶ್ವವಿದ್ಯಾನಿಲಯಡು ಬಿನ್ನೆರು ಉಪನ್ಯಾಸಕರಾದ. ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆದ ತಾಪಕ ಪ್ರಿನ್ಸಿಪಾಲರಾದ ಕಾರ್ಯ ಮಲ್ತೆರು. ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಮಾರ್ಗದರ್ಶಕರಾದಿತ್ತಿನ 6 ಪಿಲಿಕುಲ ನಿಸರ್ಗಧಾಮ ಯೋಜನಾಧಿಕಾರಿಯಾದ. ಮಂಗಳೂರು ದರ್ಶನ ಯೋಜನೆಡು ಸಹಾಯಕ ಸಂಪಾದಕರಾದ ಕರ್ತವ್ಯ ಮಲ್ದೆರ. ತಾಳಮೇಳ ಕನ್ನಡ ಕವನ ಸಂಕಲನ, ಓಲೆ ಪಟಾಕಿ ತುಳು ಎದುರುಕತೆಕ್ಲೆನ ಬೂಕು, ತುಳುವೆರೆನ ಕುಸಾಲ್ ಕುಸೇಲ್, ತುಳುಟು ಪನಿಕತೆ, ಕೋಟಿ ಚೆನ್ನಯ್ಯ ಜನಪದ ಮಹಾಕಾವ್ಯ ಬರೆತಿನ ವಾಮನಾನಂದ ಅವರ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಗುರುಕಾರ್ಯರಾದ. ಬಂಟ್ವಾಳ ತಾಲೂಕು ಪದ್ರಾಡನೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಗುರುಕಾರ್ಯರಾದಿತ್ಯರ. ಇತ್ಯದ ಜೋಕುಲು ಜವನ ಜವಂದಿಲನ ನಡಕೆಡು ದುಂಬುಡ್ದು ಬಾರಿ ಎತ್ವಾಸಿ ಉಂಡು. ಜೋಕುಲು ಇಲ್ಲದಕ್ನ ಪಾತ್ರಕ್ಕೆ ಏನಂದಿನಂಚಿನ ಸ್ಥಿತಿ ಉಂಡಾತಂಡು. ಈ ಬಗೆಟ್ ಜಾಗೃತಿ ಮೂಡಾರೆ ಪುತ್ತೂರು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಹೊಸ ಕಾರ್ಯಕ್ರಮ ಒಂಜೇನು ದಿವಂದುಂಡು. ಕೆಲವು ಜೋಕುಲು ಕಲ್ಪನ ಒತ್ತಡೊಡಿತ್ತನ ನನ್ನ ಕೆಲವು ಜೋಕುಲು ಓದಿನ ಬದಲು ಮೊಬೈಲ್ ಡೇ ಮುರ್ಕುದುಪ್ಪು ನೆಂತುವಲೆ. ಜೋಕ್ಲಿನ ಭವಿಷ್ಯದ ಬಗೆಟ್ ಇಲ್ಲಲ್ದಕ್ಲಿ ಚಿಂತೆ ದುಂಬುದ ಅವೇತು ಆಚರಣೆಲು ಇತ್ತೆ ಮದೆ ಅವೊಂದುಂಡು. ಜೋಕುಲು ಇಲ್ಲಲ್ದಕ್ಲಿಗೆ ತಗ್ಗು ಬಗ್ಗದ ನಡುಪನೇನೆ ಮದತೊಂದುಲ್ಲೆರ. ಜೋಕುಲು ಜವನಿರು ಜವಂದಿಲಿನ ವರ್ತನೆಡು ಭಾರಿ ಬದಲಾವಣೆ ಆವೊಂದುಪ್ಪು ನೆಂತುವಲೆ. ಇಂದಿನ ಮಾತು ಗುಮನೋದೆತ್ತನ್ನ ಪುತ್ತೂರು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಡು ಒಂಜಿ ಹೊಸ ಕಾರ್ಯಕ್ರಮ ದಿವಂದೆರ. ಜ್ಞಾನ ದೀಪಾರ್ಪಣ ಪನ್ಪುನ ಪುದರಡು ಇಲ್ಲಲ್ದಕ್ಲನ ಪಾತ ಪೂಜೆದ ಕಾರ್ಯಕ್ರಮನು ಶಾಲೆದ ಆಡಳಿತ ಮಂಡಳಿ ಅಟ್ಟಣೆ ಮಲ್ತದಂಡ. ಜೋಕ್ಲಿನ ಇಲ್ಲಲ್ದಕ್ಲಿಗ ಐನ ಸಂತೋಷ ಏತು ಪಂಡ ಕನ್ನಡ ನೀರು ಜಪಡಾದೆರ. ಅಪ್ಪೆಮ್ಮನ ಕಾರಣ ಅರಿಯಾನೊಡ್ದಿದ್ದ ನೀರಿಡ್ದಿಕ್ಕದು ಪೂಜೆ ಮಲ್ತದ ಆರತಿ ಪತ್ತದ ವಿಶೇಷ ಅನುಭವ ಪಡೆಯೊಂದೆರ. ಪಾದ ಪೂಜೆದ ಬೊಕ್ಕ ಚೀಪೆ ಪಟ್ಟೊಂದು ನನಮಿತ್ತಗ ಇಲ್ಲಲ್ದಕ್ಲನ ಒಟ್ಟಿಗೆ ಜೋಕುಲು ತಗ್ಗು ಬಗ್ಗದ ನಡಪುವಂದ ಸಂಕಲ್ಪ ಮಲ್ತೊಂಡೆರ. ತರಗತಿಯಿಂದ ಬೀಳ್ಕೊಡುಗೆ ಸಮಾರಂಭ ಏನು ಸೆಂಡ್ ಆಫ್ ಫೇರ್ವೆಲ್ ಅಂತೇನು ಬೇರೆ ಬೇರೆ ರೀತಿಯಲ್ಲಿ ಕರಿತೀವಿ ನಾವು, ಅದನ್ನು ಒಂದು ವಿಶಿಷ್ಟವಾಗಿ ಒಂದು ಮೌಲ್ಯಾಧಾರಿತವಾಗಿ ಭಾರತೀಯ ಸಂಸ್ಕೃತಿಗೆ ಅನುಗುಣವಾಗಿ ಅದನ್ನು ಇಲ್ಲಿ ಏರ್ಪಾಡು ಮಾಡಿದ್ದಾರೆ. ದಾಮೋದರ ಶರ್ಮಾ ಅಂತ ಹೇಳುವವರು ಬಂದು ಅತ್ಯುತ್ತಮವಾದ ರೀತಿಯಲ್ಲಿ ಮಕ್ಕಳಿಗೆ ಒಂದು ಏನು ಉಪದೇಶವನ್ನು ನೀಡಿದ್ದಾರೆ, ಜೊತೆಗೆ ಪೋಷಕರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅದರ ಜೊತೆಗೆ ಕಾರ್ಯಕ್ರಮವು ಮಕ್ಕಳ ಮುಖಾಂತರ
ತಮ್ಮ ತಂದೆ ತಾಯಿಯರಿಗೆ, ಹೆತ್ತ ತಂದೆ ತಾಯಿಯರಿಗೆ ಪಾದಪೂಜೆಯನ್ನು ಮಾಡುವ ಮುಖಾಂತರ ಮತ್ತು ಇತರ ಎಲ್ಲ ರೀತಿಯ ಮೌಲ್ಯಾಧಾರಿತ ಒಂದು ಸಂದೇಶವನ್ನು ಕೊಟ್ಟು ಒಂದು ಏನು ಇನ್ನೆಲ್ಲೂ ಕಾಣದಂತಹ ಒಂದು ಮನಮುಟ್ಟುವಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಾಡು ಮಾಡಿದ್ದಾರೆ. ಇದು ಒಂದು ಮಾದರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇನ್ನಿತರ ಎಲ್ಲ ಸಂಸ್ಥೆಗಳು ಇದನ್ನು ಮಾದರಿಯಾಗಿ ಇಟ್ಕೊಂಡು ಈ ರೀತಿಯ ಒಂದು ಬೀಳ್ಕೊಡುಗೆ ಸಮಾರಂಭಗಳನ್ನು ತಮ್ಮ ತಮ್ಮ ಸಂಸ್ಥೆಗಳಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಹಿಂದೂ ಧರ್ಮದ ಏನು ಆಚಾರ ವಿಚಾರಗಳಿದೆ ಅದನ್ನು ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮವನ್ನು ಎಲ್ಲ ಸಂಸ್ಥೆಗಳಲ್ಲಿ, ವಿದ್ಯಾಸಂಸ್ಥೆಗಳಲ್ಲಿ ಬರಬೇಕು ಅಂತ ಹೇಳುವ ಒಂದು ಆಶಯವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಶುಕ್ರವಾರ ಉತ್ತರ ಭಾರತದ ಜನಕಲು ಹೋಳಿ ಪರ್ವ ಆಚರಣೆ ಮಲ್ದಿರ. ತುಳುನಾಡಡ್ಲ ಕುಡುಬಿ ಸಮುದಾಯದಕ್ಲು ಈ ಪರ್ವ ಆಚರಣೆ ಮಲ್ತೊಂದಿತ್ತದ ಒಡಿಪು ಜಿಲ್ಲೆ ಬ್ರಹ್ಮಾವರಡು ಆಚರಣೆ ಮಲ್ದಿರ. ಹೋಳಿ ಕಾಮನ ಪರ್ವ ಪನ್ಪನ ಆಚರಣೆ ಬಡಕೈ ಭಾರತದ ಸಂಸ್ಕೃತಿ ಆದಿತ್ತದ ಕರಿನ ಪಾಕವಡ್ಶಿಲೆಡವು ತೆನಕೈ ಭಾರತಗ್ಲ ಜೈದಂಡ. ತುಳುನಾಡದ ಕುಡುಬಿ ಸಮುದಾಯದಕ್ಲು ಹೋಳಿ ಆಚರಣೆ ಮಲ್ತೊಂದಿತ್ತದ ಒಡಿಪು ಜಿಲ್ಲೆದ ಬ್ರಹ್ಮಾವರ ತಾಲೂಕು ಹೋಳಿ ಗೌಜಡ್ ನೆಗೆತದಂಡ. ಇಸಿ ಸಾಯಿನ ವೇಷಭೂಷಣ ಪೂತ ಅಲಂಕಾರ ಮಲ್ತೊಂದು ಗುಮ್ಟೆ ಬಿಟ್ಟೊಂದು ಪದಪನೊಂದು ಸಂಪ್ರದಾಯದ ಪದ್ಯ ಪಾಡೊಂದು ನಲ್ತೇರ. ಮಲ್ಲಿಕಾರ್ಜುನ ದೇವರನ ಭಕ್ತರಾದ ಪುನಃ ಕುಡುಬಿ ಸಮುದಾಯದ ಪಾಕ ಜನ ಒಂಜಿ ವಾರ ಕಾಲ ಕೂಡುಕಟ್ಟದ ಕುಟುಂಬದ ಇಲ್ಲಡೆ ಲೆಪ್ಪು ಇತ್ತಿ ನಡುಪೋದು ನಲಿಕೆ ಸೇವೆ ನಡಪ ಹೊಂದುಲ್ಲೇರ. ಅದರಿಂದ ಫಸ್ಟಿಗೆ ಸೇರುವಾಗ ಹಾಗೂ ಕೊನೆಗೆ ಎಂಡ್ ಆಗುವಾಗ ಅವರು ಬಂದು ನಮ್ಮಲ್ಲಿ ಸೇರ್ಕೊಂಡು ಯಾರು ಬೇಕಾದ್ರೂ ಕಲಿಬಹುದು. ಹಾಗೆ ಇದನ್ನು ಕಲೀಲಿಕ್ಕೋಸ್ಕರ ನಾವು ವರ್ಷಕ್ಕೆ ಒಮ್ಮೆ ಆಚರಿಸುವುದರಿಂದ ಆ ಒಂದು 5 ದಿನದ ಕಲಿಕೆಗೆ ನಮ್ಮ ಹಿನ್ನೆಲೆ ನಮಗೆ ಒಂದು 10 ದಿನದ ಅದಕ್ಕೆ ಪ್ರಾಕ್ಟೀಸ್ ಅಂದರೆ ಅದಕ್ಕೆ ತಯಾರಿ ಬೇಕಾಗತ್ತೆ. ಇದು ಶಿವರಾತ್ರಿ ಆದ ಮೇಲೆ ಒಂದಿನ ಒಂದು 10 ದಿನಗಳವರೆಗೆ ನಾವು ಅವರವರ ಕೂಡುಗಟ್ಟಿನಲ್ಲೇ ಆ ಗೂಟ ಹಾಕಿಕೊಂಡು ಅಥವಾ ಅವರದೇ ಒಂದು ರೀತಿಯಲ್ಲಿ ಈ ಹಿರಿಯರಿಗೆ ಕಲಿಸಿಕೊಡೋ ಸಂಪ್ರದಾಯ ಸಹ ಇದೆ. ಇದನ್ನು ಚಾಚು ತಪ್ಪದೆ ಎಲ್ಲರೂ ಬಂದು ಅದನ್ನು ಕಲಿತು ಆ ಹೆಜ್ಜೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ನಮ್ಮ ಈ ಒಂದು 5 ದಿನದ ಸೇವೆಯನ್ನು ಶ್ರದ್ಧಾಭಕ್ತಿಯಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಸಮಾಜುಡು ಶಾಂತಿ ಎಡ್ಡ ವ್ಯವಸ್ಥೆ ಬೊಕ ಪೋಡಿಗೆ ದಂತಿನ ವಾತಾವರಣ ಕಾತೊನ್ಯರೆ ಒಡಿಪು ನಗರ ಸ್ಟೇಷನ್ ಬೊಕ ರೇಪಿಡ್ ಆಕ್ಷನ್ ಫೋರ್ಸ್ ಹಿಡಿದು ಒಡಿಪುದ ಕಲ್ಸಂಕೊಡ್ದು ಮದರ್ ಆಫ್ ಸ್ಯಾರೋಸ್ ಇಂಗ್ರೇಜಿ ಮುಟ ಪಥ ಸಂಚಲನ ನಡಪಾದೆರ. ಒಡಿಪು ನಗರ ಸ್ಟೇಷನ್ ಬೊಕ ರೇಪಿಡ್ ಆಕ್ಷನ್ ಫೋರ್ಸ್ ತಕ್ಲು ಒಡಿಪುದ ಕಲ್ಸಂಕೊಡ್ದು ಮದರ್ ಆಫ್ ಸ್ಯಾರೋಸ್ ಇಂಗ್ರೇಜಿ ಮುಟ ಪೊರ್ಲುದ ಪಥ ಸಂಚಲನ ನಡಪಾಯಿರ. ಸಮಾಜುಡು ಶಾಂತಿ ಎಡ್ಡ ವ್ಯವಸ್ಥೆ ಬೊಕ ಪೋಡಿಗೆ ದಾಂತಿನ ವಾತಾವರಣ ಕಾತೊನ್ಯರೆ ಈ ಪಥ ಸಂಚಲನದ ಇದಿತ್ತೆರ. ಒಡಿಪು ನಗರ ಸ್ಟೇಷನ್ ಇನ್ಸ್ಪೆಕ್ಟರ್ ರಾಮಚಂದ್ರ ನಾಯಕ್, ಸಬ್ ಇನ್ಸ್ಪೆಕ್ಟರ್ ಗೋಪಾಲಕೃಷ್ಣ ಜೋಗಿ ಬೊಕ ಪೊಲೀಸರು ಪಾಲ್ದಿತ್ತುಂಡೆರ. ಜನಕ್ಲೆಡ ವಿಶ್ವಾಸ ಮೂಡವನು ಪೋಡಿಗೆ ದಾಂತಿನ ನಿರ್ಮಲ ವಾತಾವರಣ ಉಂಡು ಮಲ್ಪನದಿಟ್ಟಿಡು ಈ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರ. ಮಂಗಳೂರು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಪನ್ಪುನ ಹೊಸ ಸಂಸ್ಥೆ ಕುಡ್ಲದ ಪಂಪ್ವೆಲ್ ಜಂಕ್ಷನ್ ಕೈ ತಲುಪುನ ವಿಶ್ವಾಸ್ ಅಲೆಕ್ಸಾಂಡರ್ ಅಲಿ ಹೈಟ್ಸ್ ಕಟೋನಡು ಉದಿಪನಾತಂಡ. ಕುಡ್ಲ ಪಂಪ್ವೆಲ್ದ ವಿಶ್ವಾಸ್ ಅಲೆಕ್ಸಾಂಡರ್ ಅಲಿ ಹೈಟ್ಸ್ ಕಟೋನುಡು ಮಂಗಳೂರು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಪನ್ಪುನ ಹೊಸ ಸಂಸ್ಥೆ ಕಾರ್ಯ ಶುರು ಮಲ್ದಡ. ಬೇತೆ ಬೇತೆ ಕ್ಷೇತ್ರದ ಅನುಭವ ಪುನಃ ಚಂದ್ರ ಹಸರೈ, ಪ್ರದೀಪ್ ಆಳ್ವ, ಮೋಹನ ಕೊಪ್ಪಳ, ಶ್ರೀಕಾಂತ್ ಉಳ್ಳಾಲ ಬಕ ಮಾಧವ ಉಳ್ಳಾಲ ಇಂಚ 5 ಜನ ಸೇರಿದು ಈ ಹೊಸ ಚಿಟ್ ಫಂಡ್ ಸಂಸ್ಥೆ ಶುರು ಮಲ್ದಿರ. ಶ್ರೀದೇವಿ ಬರವು ಸಂಸ್ಥೆಲನ ಗುರುಕಾರ್ಯರ ಡಾಕ್ಟರ್ ಎಸ್ ಸದಾನಂದ ಶೆಟ್ಟಿ, ಎಜೆ ಸಮೂಹ ಸಂಸ್ಥೆಲನ ತಾಪಕರ ಡಾಕ್ಟರ್ ಎಜೆ ಶೆಟ್ಟಿ ಮಂಗಳೂರು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆನು ಉದಿಪನ ಮಲ್ತದ ಎಡ್ಡೆಪ್ಪು ಬೈಕೇರ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ತಾಪಕರ ಭಾಗವತಿರ ಸತೀಶ್ ಶೆಟ್ಟಿ ಪಟ್ಲ ತೊಡರ ಬಲ್ಪು ಪತ್ತಾಯರ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಗುರುಕಾರ್ಯರ ಚಿತ್ತರಂಜನ ಬೋಳರ, ಲಯನ್ಸ್ ಸಂಸ್ಥೆದ ಬಾಲಕೃಷ್ಣ ಹೆಗ್ಡೆ ಬಕ ಕುಲಶೇಖರ, ವೀರನಾರಾಯಣ ದೇವಸ್ಥಾನದ ಗುರುಕಾರ್ಯರ ಬಿ ಪ್ರೇಮಾನಂದ ಕುಲಾಲ್, ಮಲ್ಲಬಿನಿರಾದ ಪಾಲ್ದಿತ್ತೊಂದು ಎಡ್ಡೆಪ್ಪು ಬೈಕೇರ.
ಎ ಸದಾನಂದ ಶೆಟ್ಟಿ ಪಾತಿರ್ದು ಈ ಚಿಟ್ಪಂಡ್ ಸಂಸ್ಥೆದ ಪಾಲುದಾರರು ಬೇತೆ ಬೇತೆ ಕ್ಷೇತ್ರಲೇಡು ಅನುಭವ ಒಪ್ಪುನಕ್ಲಾದಿತ್ತದು ಎಂದೇರ್ದು ಉದ್ಯಮ ಗೆಲ್ಮೆ ಪಡೆಪನೇಡು ಸಂಶಯ ಇಜ್ಜಿ ಸಂಸ್ಥೆ ಪೊರ್ಲೋಡ್ ನಡೆತದು ಅಭಿವೃದ್ಧಿ ಅವಡಂದು ಎಡ್ಡೆಪ್ಪು ಬೈಕೇರು. ಎಜಿ ಶೆಟ್ಟಿ ಪಾತ್ರೆಡ್ದು ಮಂಗಳೂರು ಚಿಟ್ಸ್ ಫಂಡ್ ಸಂಸ್ಥೆ ಗಿರಾಕಿಲೆಗೆ ಎಡ್ಡೆ ಸೇವೆನ ಒದಗಾವಣೆತ ಒಟ್ಟುಗು ಬೇಲೆದ ಅವಕಾಶನು ಸೃಷ್ಟಿ ಮಲ್ತೊಂದು ಬೊಲಿಚೆಲುಗು ಹೊಂದುದು ಮಾದರಿ ಸಂಸ್ಥೆ ಅವಡಂದು ಪಂಡಿರ. ಮಾತಿರ್ನಲ ಸಾಯಿ ಸಾಕಾರಡು ಸಂಸ್ಥೆ ಬಳೆ ಒಡಂದು ಸತೀಶ್ ಶೆಟ್ಟಿ ಪಟ್ಲ ಎಡ್ಡೆಪ್ಪು ಬೈಕೇರ. ಮಂಗಳೂರು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆದ ಪಾಲುದಾರರು ಈ ಪೊರ್ತುಡಿತ್ತರ. ಪ್ರದೀಪ್ ಆಳ್ವ ಸೊಲ್ಮೆ ಸಂದಾಯರ ಕದ್ರಾ ನವನೀತ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತೆ ಕುರಿಯರ. ಪೂರ ಎಲ್ಲ ಆತ್ಮೀಯರೇ ದೊಡ್ಡ ಒಟ್ಟು ಸೇರ್ತಾರೆ ಅಂಜನೆಗೆ ಒಂದು ನವನೀತ ತಂದ್ರಿ ಇದು ನನ್ನ ಸಂಘಟನೆ ಅಭಿವೃದ್ಧಿ ಆಗ್ಬೋದು ಮಾತಿನ ಸ್ಟೈಲ್ ಅಂತ ಭಾರಿ ವರ್ಷೋಡು ಮಾತರೆಗಳ ಎಂಟನೇ ಬಗೆತ್ತಿ ಅಂಚ ಏನೇ ಮ್ಯಾಂಗ್ಳೂರ್ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ವಿದ್ಯುಕ್ತವಾದ ಉದ್ಘಾಟನೆ ಅಂತ ಈ ರೀತಿ ಜನರಿಗೆ ಮತ್ತು ಸೇರ್ತಾರೆ. ಭಾರಿ ಸಂತೋಷದ ವಿಷಯ. ಈ ಮ್ಯಾಂಗ್ಳೂರ್ ಚಿಟ್ಸ್ ಫಂಡ್ ಇವತ್ತು ಸ್ಟಾರ್ಟ್ ಮಾಡಿ ಇನಾಗ್ರೇಷನ್ ಆಗಿದೆ. ಒಳ್ಳೆಯ ಅನುಭವ ಇದ್ದವರು ಗದಿ ದೇವಸ್ಥಾನ ಹತ್ರ ಎಲ್ಲ ಇದ್ದವರು ಎಲ್ಲ ಅನುಭವ ಇದ್ದವರು. ಆದ ಕಾರಣ ಈ ಒಂದು ಚಿಟ್ ಫಂಡ್ ಒಳ್ಳೆಯ ರೀತಿಯಲ್ಲಿ ನಡೀತದೆ ನನಗೆ ವಿಶ್ವಾಸ ಇದೆ. ಹಲವಾರು ಚಿಟ್ ಫಂಡ್ಗಳು ನಮ್ಮ ಮಂಗಳೂರಲ್ಲಿ ಇದೆ. ಆದ ಕಾರಣ ದೊಡ್ಡ ದೊಡ್ಡ ಚಿಟ್ ಫಂಡ್ಸ್ ಇದೆ. ಹಾಗೆ ಒಳ್ಳೆಯ ಹೆಸರು ಗಳಿಸಿದ್ದಾರೆ. ಹಾಗೆ ಈ ಸಂಸ್ಥೆಯು ಒಳ್ಳೆಯ ಹೆಸರು ಗಳಿಸಿ ಎಲ್ಲರಿಗೂ ಒಂದು ಪ್ರಯೋಜನವಂತ ಒಂದು ಕೆಲಸ ಅವರು ಮಾಡಲಿ. ಇದು ಮಾತುಗಳಂತೆ ನಾವೆಲ್ಲ ಜನರ ಆಶೀರ್ವಾದ ಬಯತಾರೆ. ಇಲ್ಲ ಮಾತೆಲ್ಲ ಆರೈಕೆ ಸುಖ ಸಹಕಾರ ಆಶೀರ್ವಾದ ಮಾತ್ರ ಬಿಸ್ನೆಸ್ ಆಶೀರ್ವಾದ ಮಾತ್ರ ಯಾವುದು ಕೊನೆಯ ರೀತಿಯಲ್ಲಿ ಸಹಕಾರ ನಮ್ಮನೇ ಸಹಕಾರ ಅಂತ ಬೇರೆ ಮುಖಾಂತರ ಅಂತ ಒಂದು ರೀತಿಯಲ್ಲಿ ಸಹಕಾರ ನಮ್ಮ ಕೊಟ್ಟು ಎಲ್ಲ ರೀತಿಯಲ್ಲಿ ಬೆಳೆಯಲು ಸಾಧ್ಯ ಉಂಟು. ಈ ಹಣಕಾಸು ಸಂಸ್ಥೆ ನಡಪುವುದನ್ನ ಐಕೆ ಜನಕ್ಕೆಲ್ಲ ಸಹಕಾರ ಕೊಡುಗೆ ಈ 5 ಜನಕ್ಕೆಲ್ಲ ಆಧಾರಿತ ಜನಕ್ಕೆಲ್ಲ ಸಂಬಂಧ ಉಂಟು. ಅದು ಒಳ್ಳೆಯ ರೀತಿಯಲ್ಲಿ ಈ ಸಂಸ್ಥೆ ಎಂಚ ನಮ್ಮ ಯಾರು 13 ವರ್ಷಗಳು ಸಹಕಾರ ಕ್ಷೇತ್ರ ಕಾರ್ಯದೊಡ್ಡ ಮಂಡಲ ಸದಸ್ಯರಿಗೆ ಇದಕ್ಕೆ ನನ್ನ ಅನುಭವ ಇತ್ತು. ನಾಳ ಅನುಭವ ಇಟ್ಟಿದ್ದೆಲ್ಲ ಜನಕ್ಕೆಲ್ಲ ಸಹಕಾರ ಇತ್ತಂದ ನಾವು ಎಲ್ಲೋ ಇರ್ತಾರೆ ಎಲ್ಲ ಸಂಸ್ಥೆ ಈ ಸಂಸ್ಥೆಗಳ ಉತ್ತರೋತ್ತರ ಅಭಿವೃದ್ಧಿ ಇಂಗ್ಲ ಮಾತ್ರ ಆಶೀರ್ವಾದ ಬೋರ್ಡ್ ಇಂಗ್ಲು ನನ್ನ ಪಪ್ಪಿ ತಿಂಗಳು ಪಕ್ಕ ಸ್ಟಾರ್ಟ್ ಮಾಡ್ಬೋದು ಎಂತ ಓ ಬಂದು ನನ್ನ ಡಿಸೈಡ್ ಮಾಡ್ಬೇಲ್ಲ ಮೀಟಿಂಗ್ ಮಾಡ್ತಾರೆ ಇಂಗ್ಲು ಈ ಒಂದು ಉದ್ಘಾಟನೆದ ಆ ಒಂದು ಕಾರ್ಯಕ್ರಮ ಜೀವನ ಶಾರ್ಟ್ ಪೀರಿಯಡ್ 5 ಅಂಚಿನ ಮಾತೆರೆಗಳ ಇಂಗ್ಲು ಅಭಿನಂದನೆ ಸಲ್ಲಿಸ ಒಂದು
ತುಳುನಾಡಡಿ ಸೇಸಾದ ಒಂಜಿ ತಿಂಗಳು ಜಾತ್ರೆ ನಡಪುನ ಪುರಾಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಡು ಬಟ್ಸಾದಿ ಜಾತ್ರೆಗೆ ಸಂಕ್ರಾಂತಿ ದಾನಿ ಕೊಡಿ ಎಡ್ದಂಡು ಈ ಸರ್ತಿ ಸುಗ್ಗಿ 28 ಪೋಪುನಾನಿ ಆರಾಟ ಪಂಡದ ನಿಘಂಟು ಮಲ್ದಿರ ಪುರಾಲ್ದ ಚೆಂಡಂದೆ ಪುಗಾರ್ತೆ ಪಡೆಯಿನ ಪುರಾಲ್ದ ಶ್ರೀ ರಾಜರಾಜೇಶ್ವರಿ ಅಪ್ಪನ ವರ್ಷಾದಿ ಜಾತ್ರೆ ಮಾರ್ಚ್ 14 ರಾತ್ರಿ ಧ್ವಜ ಎರಾಯಿಬಕ ಶುರುವಾಂಡ ಸುಮಾರು 28 ದಿನ ಮುಟ್ಟ ನಡಪುನ ಈ ಜಾತ್ರೆಡ್ ಆರಾಟದ ದಿನ ಬಕ ಪುರಾಲ್ದ ಚೆಂಡು ಏಪ ನಡಪರೆ ಉಂಡೊಂದು ವಿಶೇಷ ಆಚರಣೆದ ಮುಖಾಂತರ ತೆರಿಪಾದಂಡ ಸೋಮಕಾಸುರ ರಂಜಕಾಸುರ ವೇಸಪಾಡ್ದಿನ ಪಂಬದಿರು 1000 ಸೀಮೆದಕ್ಲೆಡ್ದು ಅಪ್ಪಣೆ ಪಡೆದು ಸಂಪ್ರದಾಯದ ಪ್ರಕಾರ ಆರಾಟದ ದಿನ ತಿರಿಪಾದೆರ ನಟ್ಟೋಜರ ಇಂಗಾರದೊಟ್ಟಿಗೆ ದುರ್ಗಾದೇವಿನ ಗುಡಿತ ಪಿರವು ಮೇಟು ಒಂದು ದಿನ ಸೇರೆಗಾರರನ್ನ ಕೈತಲ್ವತ್ತದು ಅರ್ನ ಕೈಗೆ ಇಂಗಾರದ ಪಾಲೆ ಕುಡ್ದು ಜೋಯಿಸಿರ ತನಕ ಕೆಬಿಟ್ಟು ಪಂತಿನ ಆರಾಟದ ದಿನನು ಸೇರಿಗಾರರ ಗುಟ್ಟುಡು ತೆರಿಪಾದಿರ ಸೇರಿಗಾರರು ಗೋಪುರದ ಎದುರು ಬತ್ತದ ನಲಿಕೆ ಮಲ್ತೊಂದುಪ್ಪನ ಪಂಬತೆರೆ ಕೈಕ್ ಹಿಂಗಾರ ಕೊಡ್ದು ಅಕ್ಲನಕ್ಕೆ ಬಿಟ್ಟು ಆರಾಟದ ದಿನನು ಗುಟ್ಟುಡು ಪನ್ಪೇರ ಐಡ್ದು ಬೊಕ್ಕ ಪಂಬತೆರು ಜೋರಾದ ಗಂಟೆ ಬಿಟ್ಟುದು ಸೇಡ್ದಿನ ಸಾರ ಸೀಮೆದಗ್ಲಿಗೆ ಆರಾಟದ ಅವಭೃತ ದಿನ ಏಪ ನಡಪಡೊಂದು ಲಿಪ್ಪು ಕೊರ್ಪೇರ ಈ ಸರ್ತಿ 28 ಪೋಪನ ಶುಕ್ರಾರ ದಾನಿ ಆರಾಟ ನಡಪಡೊಂದು ಘೋಷಣೆ ಮಲ್ತದಿತ್ತದ ಪುರಾಲ್ದ ಜಾತ್ರೆ 28 ದಿನ ಮುಟ್ಟ ನಡಪರೆ ಇತ್ತದ ಏಪ್ರಿಲ್ 11 ದೇವಿನ ಆರಾಟ ನಡಪರೆ ಉಂಡು ಶುಕ್ರವಾರ ದಿನ ತಾನೇ ಅರಡ 28 ಪೋಪುನಾನೆ ಶುಕ್ರವಾರ ದಿನ ತಾನೇ ಅರಡ ಅಸಮಾನತೆಗೆ ಎದುರಾದ ಸ್ವರಲಕ್ಕಾದ ಸೌಹಾರ್ದತೆಗೆ ಒತ್ತು ಕೊರಂದಿತ್ತಿನ ಅಪರೂಪದ ರಾಜಕಾರಣಿ ಮೊಹಮ್ಮದ್ ಕುಂಜತ್ತ ಬೈಲಂದು ದುಂಬುದ ಮಂತ್ರಿ ಬೀರಮ್ಮನತರೈ ಪಂತೆರ ಇಂಚಿಪ್ಪ ತೀರ್ನ ದುಂಬುದ ಒತ್ತು ಮೇಯರ್ ಮೊಹಮ್ಮದ್ರನ ನುಡಿ ನಮನ ಕಾರ್ಯಕ್ರಮಟ ಆರು ಪಾತಿರಿಯರು ಕುಡ್ಲ ಮಹಾನಗರ ಪಾಲಿಕೆದ ದುಂಬುದ ಒತ್ತು ಮೇಯರ್ ಮೊಹಮ್ಮದ್ ಕುಂಜತ್ತ ಬೈಲ್ ಇಂಚಿಪ್ಪ ಕರಿದು ಪೋದಿತ್ತದ ಅರಿಗೆ ಸಮ ಮನಸ್ಸದ ಸಂಘಟನೆಲೆಡ್ದ ನುಡಿ ನಮನ ಕಾರ್ಯಕ್ರಮ ಮಲ್ಲಿಕಟ್ಟದ ಲಯನ್ಸ್ ಕ್ಲಬ್ ನಡತಂಡ ಕೆಪಿಸಿಸಿ ಒತ್ತು ಗುರ್ಕಾರ್ಯರ ದುಂಬುದ ಮಂತ್ರಿ ಬೀರಮ್ಮನತರೈ ಪಾತಿರ್ದ ಅಸಮಾನತೆಗೆ ಎದುರಾದ ಸ್ವರಲಕ್ಕಾದ ಸಮಾನತೆ ಜತೆಬಾಳ್ವೆ ಸೌಹಾರ್ದತೆಗೂ ಒತ್ತು ಕೊರೊಂದಿತ್ತಿನ ಅಪರೂಪದ ರಾಜಕಾರಣಿ ಮೊಹಮ್ಮದ್ ಕುಂಜತ್ತ ಬೈಲ್ ಹೊಸ ಆಲ್ಮಗು ಸಾದಿಗ್ ಬುಲ್ಪುಂದು ಪಂಡೇರ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರ ಹರೀಶ್ ಕುಮಾರ್ ದುಂಬುದ ಶಾಸಕರ ಜಿಆರ್ ಲೋಬೋ ಕೆಪಿಸಿಸಿ ಪ್ರಧಾನ ಕಾರ್ಯಂತರ ಪದ್ಮರಾಜ್ ಆರ್ ಪೂಜಾರಿ ದುಂಬುದ ಮೇಯರ್ ಶಶಿಧರ ಹೆಗ್ಡೆ ನುಡಿ ನಮನ ಸಂದಾಯರ ದಲಿತ ನಾಯಕರ ಎಂ ದೇವದ ಸಾಮರಸ್ಯ ವೇದಿಕೆದ ಮಂಜುಳಾ ನಾಯಕ್ ಸಂತ ತೆರೇಸ ವಿಚಾರ ವೇದಿಕೆದ ರಾಯ್ ಕೆಸ್ಟೆಲಿನೋ ಈ ಪೊರ್ತುಡಿಕ್ತೇರ ಅವರು ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಜನತಾದಳದ ಆಯ್ಕೆಯಾದ ನಂತರ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಸೇರಿದ ನಂತರ ಅವರು ಸದಸ್ಯರಾಗಿದ್ದಾಗ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದೆ. ಬಹುಶಃ ಉಪಮೇಯರ್ ಮಾಡಬೇಕಾದಂಥ ಕಾಲದಲ್ಲಿ ಬಹುಶಃ ಎಲ್ಲರ ಸಹಮತದ ಜೊತೆಯಲ್ಲಿ ಮಹಾನಗರ ಪಾಲಿಕೆ ಉಪಮೇಯರ್ ಆಗ್ತಕ್ಕಂಥ ಸಂದರ್ಭ ಬಂದಾಗ ಒಬ್ಬ ನಾಯಕತ್ವವನ್ನು ಇಟ್ಕೊಂಡು ಒಂದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿಕೊಂಡಂಥವರು ನಿಷ್ಪಕ್ಷಪಾತವಾಗಿ ಮತ್ತು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ. ಯಾವುದೇ ಸಂದರ್ಭದಲ್ಲಿ ಕೂಡ ಅವರು ತನ್ನ ದಿನಚರಿ ಅಂತ ಹೇಳ್ಬೋದು, ಯಾವಾಗ ನಾವು ಕಾಂಗ್ರೆಸ್ ಕಚೇರಿಗೆ ನಾನು ಬರುವಾಗಲೂ ಕಾಂಗ್ರೆಸ್ ಕಚೇರಿಯಲ್ಲಿ ಕೂತು ಮಾತನಾಡ್ತಾ ಇರ್ತಾರೆ. ಅವರು ಕಾಂಗ್ರೆಸ್ ಕಚೇರಿಗೆ ಬರದೆ ಅವರ ದಿನಚರಿಯೇ ಇರಲಿಲ್ಲ. ಅಲ್ಲಿ ಬಂದು ಅವರ ಸ್ನೇಹಿತರೊಂದಿಗೆಲ್ಲ ಮಾತನಾಡಿಕೊಂಡು ಒಬ್ಬ ಮೇಧಾವಿ. ಯಾವಾಗ ಏನು ಮನುಷ್ಯನಿಗೆ ಯಾರಿಗೂ ಗೊತ್ತಿಲ್ಲ, ಆದರೆ ನಮಗೆ ಸಿಕ್ಕಿದಂಥ ಅವಕಾಶಗಳಲ್ಲಿ ನಾವು 4 ಜನರಿಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಖಂಡಿತವಾಗಿ ಕೂಡ ಅವರ ಹೆಸರು ಕೂಡ ಈ ಭೂಮಿಯಲ್ಲಿ ಉಳಿತದೆ. ಮೊಹಮ್ಮದ್ ಕುಂಜತ್ ಬೈಲ್ರವರ ಹೆಸರು, ಅವರ ಹೆಸರಿನ ಹಿಂದೆ ಇರೋದು ಅವರ ಊರಿನ ಹೆಸರು. ಕುಂಜತ್ತ ಬೈಲ್ ಎನ್ನುವಂತಹ ಹೆಸರು ಅದು ಎಲ್ಲರ ಹೆಸರಿನಲ್ಲಿ ಅದು ಇರುವುದಿಲ್ಲ, ಅವರ ಜಾತಿ ಮತ್ತೊಂದು ಇರ್ತದೆ. ಆದರೆ ಅವರ ಹೆಸರಲ್ಲಿರೋದು ಅವರ ಊರಿನ ಹೆಸರು. ನಿಜವಾಗಿ ಕೂಡ ಅವರ ಜೀವನದಲ್ಲಿ ಅವರು ಯಾವ ರೀತಿ ಪ್ರಾಮಾಣಿಕವಾಗಿ ಆದರ್ಶ ವ್ಯಕ್ತಿಯಾಗಿದ್ದರು,
ಅದರಲ್ಲಿ ಕೂಡ ಒಬ್ಬ ಹೈಂದದ ನಾಯಕ ಆಗಿದ್ರು. ದೇವೇರ್ನ ಮಿತ್ ಸರಿಯಾಯಿನ ಮನಸ್ಸು ತಿಂಡ ಸೀಕು ಗುಣ ಆಪುಂಡು ಅಂಚನೆ ಬರವು ಪತ್ತಡುಂದಾಣ ಗುರುನ ಮಿತ್ ನಂಬಿಕೆ ಬೋಡೊಂದು ಕಟೀಲ್ ಶ್ರೀ ಹರಿನಾರಾಯಣದಾಸ ಅಸ್ರ ನಿರ್ಪಂತೆರ ಆದ್ಯಪಾಡಿ ಶ್ರೀ ಆದಿನಾಥೇಶ್ವರ ಬ್ರಹ್ಮಕಲಶದ ಆಚರಣೆ ದಿನ ಧಾರ್ಮಿಕ ಸಭೆಟಾರ್ ಉಪನ್ಯಾಸ ಕೊರಿಯರ. ಕುಡ್ಲ ತಾಲೂಕು ಬಜ್ಪೆಕೈತಾಲ್ದ ಅದ್ಯಪಾಡಿ ಶ್ರೀ ಸೋಮನಾಥೇಶ್ವರ ದೇವಸ್ಥಾನಡು ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಕ್ರಮಲು ನಡತೊಂದಿತ್ತದ ಶುಕ್ರವಾರ ಆಜನೆ ದಿನದ ಧಾರ್ಮಿಕ ಕಾರ್ಯಗಳು ನಡೆತಂಡ ಕುಡುಪು ನರಸಿಂಹ ತಂತ್ರಿನ ಪೌರಾಹಿತ್ಯುಡು ನವಗ್ರಹ ಪ್ರತಿಷ್ಠೆ ಕಲಶಾಭಿಷೇಕ ಶ್ರೀ ಶಾಸ್ತ್ರ ದೇವೇರ್ನ ಪ್ರತಿಷ್ಠೆ ಕಲಶಾಭಿಷೇಕ ಮಂಡಿತಾಯ ದೈವ ಪ್ರತಿಷ್ಠೆ ಕಲಶಾಭಿಷೇಕ ನಡೆತಂಡ ಬೈಯಕ್ ನಡೆತಿನ 4ನೇ ಧಾರ್ಮಿಕ ಸಭೆಟ್ ಎತ್ಕೊನ್ನ ಸಮಿತಿದ ಪ್ರವೀಣ್ ಕುಮಾರ್ ಅದ್ಯಪಾಡಿ ಎತ್ಕೊಂಡಿರ ಕಟೀಲ್ ಶ್ರೀ ಹರಿನಾರಾಯಣದಾಸ ಅಸ್ರಣ್ಯರ ಧಾರ್ಮಿಕ ಉಪನ್ಯಾಸ ಕೊರಿಯರ. ದೇವರ ಮಿತ್ತ ಸರಿಯಾಯಿನ ಮನಸ್ಸಿತ್ತಂಡ ಸೀಕು ಗುಣ ಆಪುಣ ಅಂಚನೆ ಗುರುನ ಮಿತ್ತ ನಂಬಿಕೆ ಇತ್ತಂಡ ಬರವು ಪತ್ತುಣೊಂದು ಪಂಡಿರ. ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಆಶೀರ್ವಚನ ಕುಡ್ದು 2 ನಿಮಿಷ ಆಂಡಲ ದೇವರನ ಎದುರು ಕೊಲ್ಲುದು ಪ್ರಾರ್ಥನೆ ಮಲ್ತಜಂಡ ದಾನೆ ಪ್ರಯೋಜನ ದೇವಸ್ಥಾನಡು ಧ್ಯಾನ ಕೇಂದ್ರ ಒಂಜೇನು ಮಲ್ಪಡು ದೇವಸ್ಥಾನ ಸಂಸ್ಕಾರದ ಕೇಂದ್ರ ಆವಡೊಂದು ಪಂಡಿರ. ತಂತ್ರಿಯರ ಅರಿನ ಸಹಾಯಕರ ಅಟಿಲ್ದ ವ್ಯವಸ್ಥೆಡುಪ್ಪುನಕ್ಲು ಜೀರ್ಣೋದ್ಧಾರ ಕಾರ್ಯದ ಪುರ್ತುಡು ಅಟಿಲ್ ಮದ್ದದ ಬಲಸೊಂದಿತ್ತಿನಕ್ಲು ಇಂಚ ಪಾಕಜನಕ್ಕೂ ಮರಿಗತಿ ಮಲ್ತೆರ. ಅಶ್ವಿನ್ ಬಳ್ಳಾಲ್ ಬೈಲ್ಬೂಡು ಗುರುಕಾರ್ಮೆ ವಹಿಸ್ತಿತ್ತೆರ. ಬೊಂಬಾಯಿ ಹೋಟೆಲ್ ಉದ್ಯಮಿ ಭಾಸ್ಕರ ಶೆಟ್ಟಿ, ಕಾವೂರು ಬಾಲಾಜಿ ಬಿಲ್ಡರ್ಸ್ದ ಹರೀಶ್ ಶೆಟ್ಟಿ, ಹಿಂದೂ ಧಾರ್ಮಿಕ ದತ್ತಿ ಇಲಾಖೆದ ಶ್ರೀಧರ ಎಸ್ ಪುರಾಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರರ, ಡಾಕ್ಟರ್ ಮಂಜಯ್ಯ ಶೆಟ್ಟಿ ಕುಡ್ಲದ ಉರ್ವ ಸ್ಟೋರ್ ಶ್ರೀ ಮಹಾಗಣಪತಿ ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರ ಸುರೇಂದ್ರ ರಾವ್, ಬೆಂಗಳೂರು ಉದ್ಯಮಿ ಪ್ರಮೋದ್ ಶೆಟ್ಟಿ, ಉದ್ಯಮಿ ಲೋಕೇಶ್ ಉಳ್ಳಾಲ, ಬೊಂಬೈ ಉದ್ಯಮಿ ಸದಾನಂದ ಡಿ ಶೆಟ್ಟಿ, ಬಾಲಕೃಷ್ಣ ಭಂಡಾರಿ, ರತ್ನಾಕರ ಶೆಟ್ಟಿ, ಗಣೇಶ್ ರಾವ್ ಕೈಕಂಬ, ಬಾಲಕೃಷ್ಣ ರೈ ಧಾರ್ಮಿಕ ಸಭೆಟ್ ಪಾಲ್ಪಡೆದಿದ್ದರ. ಈ ಪರಂಪರೆಯ ಕುರಿತಾಗಿ ಪ್ರತಿಯೊಂದು ವಿಚಾರದಲ್ಲಿ ಋಷಿಗಳು ಯೋಚನೆ ಮಾಡಿ ಅದರ ಬಗ್ಗೆ ಒಂದು ಜಾಗದಲ್ಲಿ ಒಂದು ವಿಶೇಷತೆ ಉಂಟು ಅಂತ ತಿಳ್ಕೊಂಡ ಕಾರಣ ಅದ್ಯಪಾಡಿ ಇವತ್ತು ಉಬ್ಬಸಕ್ಕೆ ಪರಿಹಾರಕ್ಕಿರುವ ದೇವರು ಅಂತ ಅವರು ಕಂಡುಹಿಡಿದದ್ದು. ಈ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕಾದದ್ದು ನಮ್ಮ ಕ್ರಮ. ಯಾಕೇಳಿದರೆ ಹಿಂದಿನವರು ಅದಕ್ಕೊಂದು ಒಳ್ಳೆಯ ಇದು ಕೊಟ್ಟರು. ಮಂತ್ರೇ ತೀರ್ಥೆ ದ್ವಿಜೆ ದೇವೇ ದೈವಜ್ಞೆ ಭೇಷಜೆ ಗುರೌ ಯಾದೃಶಿ ಭಾವನಾ ಯತ್ರ ಸಿದ್ಧಿರ್ಭವತಿ ತಾದೃಶಿ ಅಂತ. ಮಂತ್ರ, ತೀರ್ಥ, ಬ್ರಾಹ್ಮಣರು, ದೇವರು, ದೈವಜ್ಞೆ, ಜ್ಯೋತಿಷ್ಕರು, ಭೇಷಜೆ, ಡಾಕ್ಟ್ರು, ಗುರುಗಳಲ್ಲಿ ನಮಗೆ ಏನು ಭಾವನೆ ಉಂಟು ಅಂಥದ್ದು ಪ್ರಸಾದ ಸಿಗ್ತದೆ. ದೇವರ ಮೇಲೆ ಸರಿಯಾದಂತಹ ಭಾವನೆ ಹೊಂದಿದರೆ ಅವನಿಗೆ ಖಂಡಿತವಾಗಿ ಗುಣ ಆಗ್ತದೆ. ಗುರುಗಳ ಮೇಲೆ ಪ್ರೀತಿ ಇದ್ದರೆ ಮಾತ್ರ ಅವನ ವಿದ್ಯೆ ಅವನಿಗೆ ಹಿಡಿಯುತ್ತದೆ. ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರ ಮದ್ದು ಸರಿ ಇಲ್ಲ ಅಂತ ಬಂದರೆ ಗ್ಯಾರಂಟಿ ಅವ ಗುಣ ಆಗುವುದಿಲ್ಲ. ನಂಬಿಕೆ ಬೇಕು. ಆ ನಂಬಿಕೆಯ ಮೇಲೆಯೇ ಪರಿಣಾಮ ಸಿಗುವಂತಹ ವ್ಯವಸ್ಥೆ ಇರುವಂಥದ್ದು. ನಮ್ಮ ದೇವಸ್ಥಾನಕ್ಕೆ ಬರ್ತದೆ 1-2 ನಿಮಿಷ ಅಂಡಲ ಆ ದೇವರನ್ನ ಕೈತಲ್ಲಿ ಕುಲಿದು ಪ್ರಾರ್ಥನೆ ಮಂತು ಜಡ ಬುಕದಾದ ತೀರ್ಥ ಪ್ರಸಾದಕ್ಕೆ ಸೀಮಿತನ ನಮ್ಮ ಅವಾವರ ಬಲ್ಲಿ ಬಂದ್ಬೂಣು ಹಿಂದೂ ಸಮಾಜದ ಬಗ್ಗೆ ಬ್ರಹ್ಮಕಲಶ ಮಲ್ತ ದೇವರೇ 14-17 ದಿನ ಕೆಲವು 9 ದಿನ ಮಾತ ಕಾರ್ಯಕ್ರಮ ಸಂಘಟಿಸಾದ ಮಲ್ತ ತತ್ವ ಕಲಶನೋ ಜೀವ ಕಲಶನೋ ಪ್ರತಿ ಒಂಜಿಲ ಪಾಡಿಯ ಭಗವಂತ ಅಷ್ಟಬಂಧ ಗಟ್ಟಿಯಾಣ ಭಕ್ತಿ ಒಂದು ಗಟ್ಟಿ ಅವಡ ಬರ್ಚ ಐಕ್ ನಮ ಪನ್ಪುನಿ ದೇವಸ್ಥಾನದ ಒಟ್ಟಿಗೆ ಒಂದು ಧ್ಯಾನ ಕೇಂದ್ರ ಮಲ್ಪೋಡು ನಮ ಆ ಧ್ಯಾನ ಕೇಂದ್ರ ಭಕ್ತಿಯರ್ ಬತ್ತದು ಕುದೊಂದು ಅವಳು ಧ್ಯಾನ ಮಲ್ತೊಂದು ಭಗವಂತನ ಪ್ರಾರ್ಥನೆ ಮಲ್ತೊಂದು ಪೋವಡು ಮೂಲು ಹರಿಕಥೆಗೆ ನೋಡು, ಸಂಗೀತಕ್ಕೆ ನೋಡು, ಆಧ್ಯಾತ್ಮ ನಿತ್ಯಕ್ಕೆ ನೋಡು. ನನ್ನ 16 ವರ್ಷ ಬ್ರಹ್ಮಕಲಶ ಅವರೆ ನನದ ದಿನಕ್ಕಲ್ ಆ 16 ವರ್ಷ ಸುಲಲಿತವಾದ ಪೋವಡು ಎಂಚ ಪೋಯ್ ನಿಂದು ಗೊತ್ತಾಯಿರಬಲ್ಲಿ 16 ವರ್ಷ ದೇವೇರು ಆತಿ ಚೈತನ್ಯ ಪೇರು ಉನ್ನೇನು ಹಿಂದೂ ಸಮಾಜ ಮಲ್ಪೋಡು ಬಂದು ನಾವು ನಮ್ಮ ಅಪೇಕ್ಷೆ ದೇವರನ್ನು ಕೇವಲ ಒಂದು ವ್ಯವಸ್ಥೆಗೆ ಸೀಮಿತ ಬಿಡ್ದು ನಮ್ಮ ದೂರಡು ಉಂಟುದು ಕೈ ಕಟ್ಟಿದ್ದು ದೇವರನ್ನು ಕಣ್ಣು ಮುಚ್ಚಿಂದ ಯಾವನ್ ನಮ್ಮ ಇಟ್ಟು ಭಾಗ್ಯಾಪುನ ಕರ್ತವ್ಯ ಲಾವುಡು ಆ ದೆಸೆಟ್ ದೇವಸ್ಥಾನಲ್ ನಮಕ್ ಧರ್ಮ ಕೇಂದ್ರ ಧರ್ಮದ ಕಜ್ಜನ್ ಪನ್ಪಾವುನ ಧರ್ಮದ ಕಜ್ಜನ್ ಪುಟ್ಟಾವುನ ಅಂಚಿತ್ತಿನ ಒಂಜಿ ಧರ್ಮ ಕೇಂದ್ರ ಒಂಜಿ ಕಾಲಡವು ಸಂಸ್ಕಾರದ ಕೇಂದ್ರ. ಭಗತ್ ಸಿಂಗ್ ಆರ್ಮಿ ಕುಡ್ಲದ ನೆಲೆಟ್ ಏಪ್ರಿಲ್ 25ಕ್ಕೆ ಶ್ರೀದೇವಿ ಮಹಾತ್ಮೆ ಆಟದಿ ಒಂದೆರ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಕಾರ್ಯಕ್ರಮದಲ್ಲಿ ಪೋಲೆ ಬಿಡುಗಡೆ ಮಲ್ಪಾದೆರ.
ಏಪ್ರಿಲ್ 25 ಶುಕ್ರವಾರ ಕುಡ್ಲಡ್ ಭಗತ್ ಸಿಂಗ್ ಆರ್ಮಿ ಕುಡ್ಲದ ನಿಲೆಟ್ಟು ಶ್ರೀದೇವಿ ಮಹಾತ್ಮೆ ಆಟ ನಡಪರೈತದ ಕಾರ್ಯಕ್ರಮದಲ್ಲಿ ಪೋಲಿನ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಶುಕ್ರವಾರ ಬಿಡುಗಡೆ ಮಲ್ತೆರ. ಏಪ್ರಿಲ್ 25 ಕೂರ್ವ ಮೈದಾನಡು ಈ ಆಟ ನಡಪರೈತದ ಆನಿಬಯ್ಯ ಗೈನರೆಗ್ ಚೌಕಿ ಪೂಜಾದ ನುಪ್ಪು ಪ್ರಸಾದ ನಡಪುಂಡು ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ವರ್ಷಲ ಉರ್ವದ ಮೈದಾನಡು ಭಗತ್ ಸಿಂಗ್ ಆರ್ಮಿದ ನಿಲೆಟ್ಟು ಶ್ರೀದೇವಿ ಮಹಾತ್ಮೆ ಆಟ ನಡಪೊಂದು ಬೈದಂಡ ಭಕ್ತಿರ ತನುಮನದ ಧನಸಾಯ ಸಾಕಾರ ಕುಡಿದು ಶ್ರೀದೇವಿನ ಪ್ರಸಾದದ ಅದೆತ್ತೊಂದು ಶ್ರೀದೇವಿ ಮಹಾತ್ಮೆ ಆಟ ತೋಡೊಂದು ಭಗತ್ ಸಿಂಗ್ ಆರ್ಮಿದಕ್ಲು ಭಿನ್ನೈತುಂದೆರ. ಹಿಂದೂ ಜನಜಾಗೃತಿ ಸಮಿತಿದ ನಿಲೆಟ್ಟು ಮಾರ್ಚ್ 14 ಬಂಟ್ವಾಳದ ಸ್ಪರ್ಶ ಕಲಾಮಂದಿರಡು ಪ್ರಾಂತ್ಯ ಮಟ್ಟದ ಹಿಂದೂ ರಾಷ್ಟ್ರ ಅಧಿವೇಶನ ದಿವಂದನೊಂದು ಸಮಿತಿದ ಮೋಹನಗೌಡ ಸುದ್ದಿಕೊಟ್ಟುಡು ತೆರಿಪಾದೆರ. ಹಿಂದೂ ಜನಜಾಗೃತಿ ಸಮಿತಿದ ಮೋಹನಗೌಡ ಸುದ್ದಿಕೊಟ್ಟುಡು ಪಾತೆಡ್ದು ಮಾರ್ಚ್ 14 ಬಂಟ್ವಾಳದ ಸ್ಪರ್ಶ ಕಲಾಮಂದಿರಡು ಪ್ರಾಂತೀಯ ಮಟ್ಟದ ಹಿಂದೂ ರಾಷ್ಟ್ರ ಅಧಿವೇಶನ ದಿವಂದುಂಡು ಹಿಂದೂ ಸಮಾಜಡ್ ನಡಪನ ಸಂಗತಿಲು ಸಮಾಜದ ಮಿತ್ತ ನಡಪನ ದೌರ್ಜನ್ಯಲು ಐನು ಎದುರ್ಸಾವನ ಬಗೆಟ್ ಬಜೆಟ್ ಅಲ್ಪಸಂಖ್ಯಾತರಿಗೆ 140 ಹೆಚ್ಚಿಗೆ ಅನುದಾನ ಒದಗಾಯಿನವು ಸರ್ಕಾರದ ಅಡಿಟ್ ಬರ್ಪುನ ಸಿ-ಕ್ಲಾಸ್ ದೇವಸ್ಥಾನಲಿಗೆ ಅನುದಾನ ಕೊರಂದಿನವು ಮುಸ್ಲಿಂ ಸಮುದಾಯನು ಎಡ್ಡೆಮಲ್ತುನೇರ ಸರ್ಕಾರದ ಪ್ರಯತ್ನ ಅಲ್ಪಸಂಖ್ಯಾತರ ಹೆಚ್ಚೊಂದು ಸಂಖ್ಯದ ಜನ ಕಮ್ಮಿ ಅವಂದು ಪುನಃ ಇಂಚಿತ್ತಿ ಇಸೈಲಿನ ಬಗೆಟ್ ಅಧಿವೇಶನಡು ಚರ್ಚೆ ಮಲ್ಪನೊಂದು ಪಂಡಿರ ಹಿಂದೂ ಸಂಘಟನೆಯನ್ನು ಒಂಜೇ ವೇದಿಕೆ ದಡಿಟ್ ಕಾಣತದ ಈ ಮಾತಾ ಸಮಸ್ಯೆಲೆಗೆ ಪರಿಹಾರ ನಾಡು ಪತ್ತೊಡು ಪನ್ಪನ ಉದ್ದೇಶ ದೀವನೊಂದು ಮೋಹನಗೌಡ ಪಂತೇರ. ಸಾವಿರಾರು ಹಿಂದೂ ಸಂಘಟನೆಗಳು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ. ಈ ಎಲ್ಲ ಸಂಘಟನೆಗಳನ್ನ ಸಂಘಟನೆ ಐಕ್ಯತೆ ನಿರ್ಮಾಣ ಮಾಡುವಂಥದ್ದು ಸಮಿತಿಯ ಒಂದು ಮುಖ್ಯ ಉದ್ದೇಶ ಇದೆ. ಈ ಉದ್ದೇಶಕ್ಕಾಗಿ ಹಿಂದೂ ಜನಜಾತಿ ಸಮಿತಿ ಕಳೆದ 13 ವರ್ಷಗಳಿಂದ ಅವಿರತವಾಗಿ ಹಿಂದೂ ಅಧಿವೇಶನಗಳನ್ನು ಆಯೋಜನೆ ಮಾಡುವ ಮೂಲಕ ಪ್ರಯತ್ನವನ್ನು ಮಾಡ್ತಾ ಇದೆ. ಈಗ ನಾವು ಮಂಗಳೂರಿನಲ್ಲಿ ಪ್ರಾಂತೀಯ ಮಟ್ಟದ ಹಿಂದೂ ರಾಷ್ಟ್ರ ಅಧಿವೇಶನವನ್ನ ನಾಡಿದ್ದು 16 ಮಾರ್ಚ್ ನಾವು ಬಂಟ್ವಾಳದ ಸ್ಪರ್ಶ ಕಲಾಮಂದಿರದಲ್ಲಿ ಆಯೋಜನೆಯನ್ನು ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಇವತ್ತು ಸದ್ಯ ಯಾವ ವಿದ್ಯಮಾನಗಳು ನಮ್ಮ ಹಿಂದೂ ಸಮಾಜದಲ್ಲಿ ನಡೀತಾ ಇದೆ, ಹಿಂದೂ ಸಮಾಜದ ಮೇಲೆ ವಿವಿಧ ರೀತಿಯಲ್ಲಿ ಆಕ್ರಮಣಗಳು ನಡೀತಾ ಇದೆ, ಆ ಎಲ್ಲ ಆಕ್ರಮಣಗಳನ್ನ ಸಮರ್ಥವಾಗಿ ಹೇಗೆ ಎದುರಿಸಬೇಕು, ಅದಕ್ಕೆ ಒಂದು ಹಿಂದೂ ಎಕೋಸಿಸ್ಟಮ್ ಅನ್ನ ನಿರ್ಮಾಣ ಮಾಡಬೇಕು ಹೇಳುವ ಉದ್ದೇಶದಿಂದ ಈ ಹಿಂದೂ ರಾಷ್ಟ್ರ ಅಧಿವೇಶನವನ್ನು ಆಯೋಜನೆ ಮಾಡಿದ್ದೇವೆ. ಕಟಪಾಡಿ ಕೋಟೆ ಗ್ರಾಮದ ಅಂಬಾಡಿ ಧೂಮಾವತಿ ದೈವಸ್ಥಾನಡು ಜುಮಾದಿ ದೈವದ ನೇಮ ಶುಕ್ರವಾರ ರಾತ್ರಿ ನಡೆತಂಡು. ಒಡಿಪು ಜಿಲ್ಲೆ ಕಟಪಾಡಿ ಕೋಟೆ ಗ್ರಾಮದ ಅಂಬಾಡಿ ಧೂಮಾವತಿ ದೈವಸ್ಥಾನಡು ಶುಕ್ರವಾರ ಕಾಲದಿನೆ ಮಾಟಣೆ ಆದಿತ್ತಂಡು. ಇಡೀ ದಿನದ ಕಾರ್ಯಕ್ರಮಟ್ಟು ಬೈಯಗ್ ಭಂಡಾರ ಹಿಡಿದ ರಾತ್ರಿ ಧೂಮಾವತಿ ದೈವದ ನೇಮ ನಡೆತಂಡು. ಅಂಬಾಡಿ ಧೂಮಾವತಿ ದೇವಸ್ಥಾನದ ಕಡ್ತಲು ಕಟಪಾಡಿ ಅಂಬಾಡಿ ಬೂಡದ ರವಿರಾಜ ಶೆಟ್ಟಿ ಕಾರ್ಯಗುರ್ಕಾರ್ಯರ ಅಂಬಾಡಿ ಬೂಡದ ಡಾಕ್ಟರ್ ಎ ರವೀಂದ್ರನಾಥ ಶೆಟ್ಟಿ, ಅಂಬಾಡಿ ಬಡಗುಮನೆ ಕೃಷ್ಣಪ್ಪ ಸಿ ಸುವರ್ಣ, ಬೊಂಬೈ ಸಮಿತಿ ಗುರ್ಕಾರ್ಯರು ಬಾಲಕೃಷ್ಣ ಅಂಜನ್, ತಂಬಿಲ ಕರಿಪುನ ದೈವದ ಪೂಜಾರಿ ಜನಾರ್ದನ ಸಿ ಪೂಜಾರಿ, ಅಂಬಾಡಿ ಬಡಗುಮನೆ ಗೆಳೆಯರ ಬಳಗದಕ್ಲು ಮಹಿಳಾ ಬಳಗದಕ್ಲು ಸಂಬಂಧಪಟ್ಟಿನ ಮಾತಾ ಗುರಿಕಾರ್ಯರು ಊರು ಪರ ಊರ್ಲೆನ ಭಕ್ತಿರ ನೇಮ ತೊದ್ದು ಬೂಲ್ಯದ ತೊಂಡೆರ.
ಇಡಗಿನಿತ ನಮ್ಮ ಕುಡ್ಲ ತುಳುವಾಡ್ತೆಲು ಮುಗಿಂಡ ಸೊಲ್ಮೆಲು.